ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇತ ವಾರ್ತೆ ದೇವರ ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ನೆಲೆಟ್ ಅಂಗಾರೆ ಕುಡ್ಲದ ನೆಹರು ಮೈದಾನಡು 77ನೇ ವರ್ಷದ ಸ್ವತಂತ್ರ ದಿನಾಚರಣೆ ನಡೆತಂಡು ಜಿಲ್ಲಾ ಜವಾಬ್ದಾರಿಕದ ಮಂತ್ರಿ ದಿನೇಶ್ ಗುಂಡೂರಾವ್ ರಾಷ್ಟ್ರ ಬಾವುಟಯರಾದ ಸಂದೇಶ ಕುರಿಯರ ಭಾರತ ಸ್ವತಂತ್ರ ದೇಶ ಆದ 75 ವರ್ಷ ಕರಿದು 77ಕ್ಕೆ ಅಜದೀನ ಪುರ್ತುಡು ಅಂಗಾರೆ ದೇಶದೊರ್ಮೆಡ್ ಸ್ವತಂತ್ರ ದಿನಾಚರಣೆ ಭಾರಿ ಗೌಜಡ್ ನಡೆತಂಡು ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಸ್ವತಂತ್ರ ದಿನಾಚರಣೆಡ್ ಕುಡ್ಲದ ನೆಹರು ಮೈದಾನಡು ರಾಜ್ಯದ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಮಂತ್ರಿ ಅಂಚನೆ ಜಿಲ್ಲಾ ಜವಾಬ್ದಾರಿಕದ ಮಂತ್ರಿಲಾದುಪ್ಪುನ ದಿನೇಶ್ ಗುಂಡೂರಾವ್ ರಾಷ್ಟ್ರ ಬಾವುಟಯರಾದ ಮರ್ಯಾದೆ ವಂದನೆದೆ ತೊಂದು ಸ್ವತಂತ್ರ ಆಚರಣೆದ ಸಂದೇಶ ಕೊರಿಯರ ನಂಕ್ ಸ್ವತಂತ್ರ ಕನತು ಕೊರ್ನ ನಾಯಕರನ ಉದ್ದೇಶಲೆ ನಡಪಾದ ಕೊರಿಯರೆ ಪ್ರಯತ್ನ ಮಲ್ಪುಗ ದಕ್ಷಿಣ ಕನ್ನಡ ಜಿಲ್ಲೆಡ್ಲ ಅವೇತು ಜನ ತ್ಯಾಗ ಮಲ್ತದ ಜೀವ ಕೊಡ್ತೇರ ಉಳ್ಳಾಲ ರಾಣಿ ಹಬ್ಬಕ್ಕ ಸ್ವತಂತ್ರದ ಪೊರ್ಬಾಟಗೂ ಉಮೇದು ಕೊಡ್ದಿತ್ತೇರ ಅಮ್ಮೆಂಬಳ ಬಾಳಪ್ಪ ಕಮಲಾದೇವಿ ಚಟ್ಟೋಪಾಧ್ಯಾಯ ಶ್ರೀನಿವಾಸ ಮಲ್ಯ ಇಂಚ ಅವೇತು ಜನ ಸಾಧನೆ ಮಲ್ತದ ಸ್ವತಂತ್ರ ಪೊರ್ಬಾಟ ಮಲ್ದಿರಂದು ಮಂತ್ರಿಯರು ಪಂಡ್ಯರ ನೈತಿಕ ಪೊಲೀಸ್ಗಿರಿ ಉಂಟಾಕೊಂಡು ಮೀನುಗಾರರಿಗೆ ಉಮೇದು ಕೊರ್ಪುಂಡು ಜಿಲ್ಲಾಧಿಕಾರಿ ಆಫೀಸ್ ಹೊಸ ಕಟ್ಟೋಣದ ಕೆಲಸ ಈ ವರ್ಷ ಮುಗಿಪುಣೊಂದು ದಿನೇಶ್ ಗುಂಡೂರಾವ್ ಪಂಡ್ಯರ ರಿಸರ್ವ್ ಪೊಲೀಸ್ ಗೃಹ ರಕ್ಷಕ ದಳ ಎನ್ಸಿಸಿ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಪಟ್ಲಾಮುಲಿಡ್ದ ಪಥ ಸಂಚಲನ ನಡೆತಂಡು ಬೇತೆ ಬೇತೆ ಕ್ಷೇತ್ರದ ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತ್ಯರ ಮೇಯರ್ ಜಯಾನಂದ ಅಂಚನ್ ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್ ಶಾಸಕರು ವೇದವ್ಯಾಸ ಕಾಮತ್ ಇಂಚ ಜನಪ್ರತಿನಿಧಿಗಳು ಜಿಲ್ಲಾಧಿಕಾರಿ ಮುಲಾಯ್ ಮುಹಿಲನ್ ಪೊಲೀಸ್ ಕಮಿಷನರ್ ಕುಲದೀಪ್ ಕುಮಾರ್ ಜೈನ್ ಬೊಕ್ಕ ಜಿಲ್ಲೆದ ಪೊಲೀಸ್ ಅಧಿಕಾರಿಗಳು ಪಾಲ್ಗೊಂಡಿರು. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಮಹಾತ್ಮ ಗಾಂಧಿ, ಬಾಲ್ ಗಂಗಾಧರ್ ತಿಲಕ್, ಗೋಪಾಲ್ ಕೃಷ್ಣ ಗೋಖಲೆ, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಮೌಲಾನಾ ಅಬುಲ್ ಕಲಾಂ ಆಜಾದ್, ಲಾಲಾ ಲಜಪತ್ ರಾಯ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಹಲಗಲಿಯ ಬೇಡ ವೀರರು, ಬೈಲಹೊಂಗಲದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ವೀರರಾಣಿ ಕಿತ್ತೂರು ಚೆನ್ನಮ್ಮ, ಬೂದಿ ಬಸಪ್ಪ ನಾಯಕ, ಸುರಪುರದ ವೆಂಕಟಪ್ಪ ನಾಯಕ, ಕರ್ನಾಟಕ ಸಿಂಹ ಗಂಗಾಧರ್ ದೇಶಪಾಂಡೆ ಸೇರಿದಂತೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾದವರೆಲ್ಲರ ಹೋರಾಟ, ತ್ಯಾಗ ಮತ್ತು ದೇಶಪ್ರೇಮವನ್ನು ಪ್ರತಿಯೊಬ್ಬ ಭಾರತೀಯ ಸ್ಮರಿಸಬೇಕಾಗಿದೆ. ಇದೇ ನೆಹರು ಮೈದಾನವು ಹೇಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ನಾಂದಿ ಮಾರ್ಗವಾಗಿ 3 ಬಲಕ್ಕೆ ತಿರುಗಿ ಅಜಾಗರೂಕತೆಯಿಂದ ಕಳೆದುಕೊಂಡ ಭಾರತದ ಸ್ವಾತಂತ್ರ್ಯವನ್ನ ಮರಳಿ ಪಡೆಯಲು ನಮ್ಮ ಪೂರ್ವಿಕರು ಪಟ್ಟ ಸುನಿಲ್ ಕುಮಾರ್ ಮೀಸಲು ಉಪನಿರೀಕ್ಷಕರು ಗೌರವ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ವಿದ್ಯಾರ್ಥಿ ತಂಡಗಳು ಮುನ್ನಡೆಯುತ್ತಿವೆ. ಕಣ್ಮನ ಸೆಳೆಯುವ ದಿರಿಸಿನ ಈ ತಂಡ ಸೈಂಟ್ ತೆರೆಸಾ ಸ್ಕೂಲ್ ಮಂಗಳೂರು ಇಲ್ಲಿನ RSP ಬಾಲಕಿಯರ ತಂಡ ಕುಮಾರಿ ಕನಿಷ್ಕಾ ತಂಡದ ಪರವಾಗಿ ಗೌರವ ವಂದನೆ ಸಲ್ಲಿಸಿದ್ದಾರೆ. ಮಾಸ್ಟರ್ ಹೃತಿಕ್ ರವಿಕುಮಾರ್ ಇವರ ನೇತೃತ್ವದ ಸಂತ ತೆರೆಸಾ ಶಾಲೆ ಇಲ್ಲಿನ RFP ಬಾಲಕರ ತಂಡ ನಮ್ಮ ಮುಂದೆ ಹಾದು ಬರ್ತಾ ಗೌರವ ವಂದನೆ ಸಲ್ಲಿಸ್ತಾ ಇದೆ. ಹೆಜ್ಜೆಗಳ ಈ ತಂಡ ಮಂಗಳೂರು ವಿಶ್ವವಿದ್ಯಾನಿಲಯದ NSS ವಿದ್ಯಾರ್ಥಿಗಳದ್ದು. ಹೊಸ ಮಹರ್ಷಿ ಶಾಲೆಯ ಗೈಡ್ಸ್ ಬಾಲಕಿಯರ ತಂಡ, ಮಂಗಳೂರಿನ ಶಾರದಾ ವಿದ್ಯಾಲಯದ NCC ಆರ್ಮಿ ತಂಡದವರು. ತಂಡದ ನಾಯಕತ್ವ ವಹಿಸಿಕೊಂಡಿರುವ ಸೀನಿಯರ್ ಅಂಡರ್ ಆಫೀಸರ್ ಪ್ರೇರಣ್ ರೈ ಇವರು ವಂದನೆ ಸಲ್ಲಿಸ್ತಾ ತಮ್ಮ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ತುಕಡಿಯ ಸಹಾಯಕ ಮೀಸಲು ಉಪನಿರೀಕ್ಷಕ ಪ್ರಕಾಶ್ AR ಇವರ ನಿರ್ದೇಶನದಲ್ಲಿ ಸಾಂಪ್ರದಾಯಿಕ ವಾದ್ಯ ವಾದನದೊಂದಿಗೆ ಸಾಗಿ ಬರುತ್ತಿರುವ ವರ್ಣಮಯ ಸತ್ಯ ಅಹಿಂಸೆ ಅಭಿವೃದ್ಧಿಯ ಪೊಗ್ಲ ನಮ್ಮ ಮಂತ್ರ ಆದಿಪಡಂದು ನವ ಮಂಗಳೂರು ಬಂದರು ಪ್ರಾಧಿಕಾರದ ಗುರ್ಕಾರ್ಯರು ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ಪಂತೆರ ಪಣಂಬೂರು ಬಂದರು ಪ್ರಾಧಿಕಾರದ ಸ್ವತಂತ್ರ ದಿನಾಚರಣೆದ ಸ್ವತಂತ್ರ ಸಂದೇಶ ಕುರಿಯರ ನವ ಮಂಗಳೂರು ಬಂದರು ಪ್ರಾಧಿಕಾರ ಪಣಂಬೂರ್ದ ನಿಲೆಟ್ ಸ್ವತಂತ್ರ ದಿನಾಚರಣೆ ಅಂಗಾರೆ NMPA ಮೈದಾನೋಡ್ ನಡೆತಂಡು ಬಂದರು ಗುರ್ಕಾರ್ಯರು ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ರಾಷ್ಟ್ರ ಬಾವುಟಯರಾದ ಆಚರಣೆ ಸಂದೇಶ ಕುರಿಯರ ಕನ್ನಡ ಬಾಸೆಡ್ ಪಾತೆರ್ನ ಅಕ್ಕರಾಜು ಸ್ವತಂತ್ರ ನಮ್ಮ ಮನಸ್ಸುಡುಪ್ಪಡು, ನಂಬಿಕೆ ನಮ್ಮ ಹೃದಯಡುಪ್ಪಡು, ಪೆರ್ಮೆ ನಮ್ಮ ಆತ್ಮಡುಪ್ಪಡು, ರಾಷ್ಟ್ರ ಮಿತ್ತದ ಪ್ರೀತಿ ಪರಿತೊಂದುಪ್ಪಡಂದು ಪಂಡ್ಯರ. ಗಾಂಧೀಜಿ, ಪಂಡಿತ್ ನೆಹರು, ಮಾಳವೀಯ, ರಾಣಿ ಅಬ್ಬಕ್ಕ, ಅಂಬೇಡ್ಕರ್ ಇಂಚ ಪಾಕಜನ ನಾಯಕರನಂಕ ಸ್ವತಂತ್ರ ದೆಪ್ಪಾದು ಕೊಡ್ತೇರ ಸತ್ಯ ಅಹಿಂಸೆ ಅಭಿವೃದ್ಧಿ ಏಪೊಗ್ಲ ನಮ್ಮ ಮಂತ್ರ ಆದಿಪ್ಪಡು ಜೋಕ್ಲಿಗ ನೀತಿದ ಬರವು ಕೊರಡು ಅವ್ಯ ಇಚಾರುಲಿನ ಬರವು ಕಲ್ಪಾವನಕ್ಲು ಕಲ್ಪಾವುಡು ಎಡ್ಡೆ ರಾಜಕಾರಣಿಲು ನಂಕ ಬೋಡೊಂದು ಪಂಡಿನ ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ಮಾತರಿಗ್ಲ ಸ್ವತಂತ್ರ ದಿನಾಚರಣೆದ ಎಡೆಪು ಬೇಕಿರು.
NMPA ಅಗ್ನಿಶಾಮಕ ದಳದ ಪಥ ಸಂಚಲನ ನಡೆದಂಡು KG ನಾಥ್ ಸೇರ್ನಂಚ ಹಿರಿಯ ಅಧಿಕಾರುలు ಈ ಪೊರ್ತುಡಿತ್ಯರು. ಕಾರ್ಯಕ್ರಮ ದುಂಬತ್ತ ಡಾಕ್ಟರ್ ಅಕ್ಕರಾಜು ಉಳ್ಳಾಲ ಶ್ರೀನಿವಾಸ ಮಲ್ಯರ್ನ ಮೂರ್ತಿಗೆ ಮಾಲೆ ಪಾಡ್ದು ಭಾರೀ ಎತ್ತರದ ಧ್ವಜಸ್ತಂಭ ಉದಿಪನ ಮಲ್ತಿರು. ಬಿಡ್ಸೆರ್ ಜೋಕ್ಲೆಗ್ ಬೊಕ ಪ್ರಾಧಿಕಾರದ ಬೇಲದಕ್ಲೆಗ್ ಸಮ್ಮಾನದ ಮರ್ಯಾದೆ ಮಲ್ತೆರು. ಸುತ್ತಮುತ್ತ ದೈಕ್ಲೆ ನಡಿಯರು ಜೋಕ್ಲೆಡ್ದು ಸಾಂಸ್ಕೃತಿಕ ಕಾರ್ಯಕ್ರಮಲು ಮೂಡ್ದು ಬತ್ತಂಡು. The music band party of Kendriya Vidyalaya number 1 is as follows. Lead drum was handled by Mr. Karthik of 9th class and side drum Mr. Ansh of 9th class, Mr. Nishal of 9th class, Mr. तुम्ही विद्या तुम्ही धर्म, तुम्ही विद्या तुम्ही धर्म, तुम्ही हरि तुम्ही कर्म, तुम्ही हरि तुम्ही कर्म, त्वं हि प्राणः शरीरे, त्वं हि प्राणः शरीरे, ವಂದೇ ಮಾತರಂ ವಂದೇ ಭಾರತಂ. ಸ್ವಾತಂತ್ರ್ಯವು ನಮ್ಮ ಮನಸ್ಸಿನಲ್ಲಿರಲಿ, ಸ್ವಾತಂತ್ರ್ಯವು ನಮ್ಮ ಮನಸ್ಸಿನಲ್ಲಿರಲಿ ಮತ್ತು ನಂಬಿಕೆಯು ನಮ್ಮ ಹೃದಯದಲ್ಲಿರಲಿ. The country has given us the freedom to talk, freedom to follow our religion, freedom to right to education, freedom to what you should do without disturbing the others, freedom to follow your own language. So many fundamental rights are there. My appeal to all the parents is that, particularly teachers, you please give moral education to the children, ethical education to the children, and teach them what is good, what is bad, and teach them what is the importance of vote. Generally, we people shy away from politics, but in a democratic country like India, politics is the main thing. We need good politicians. We need hard-working politicians. The teachers and parents should teach their children that they should not be carried away by the 3 C's. The caste, creed, and cash. These 3 are very dangerous. When you become big and when you vote, never go by these 3. Instead, you go by credibility of the person. Then only you will have the power in the right hands. When power is in the right hands without selfishness, they will do good for the country. Then only the country can progress. ಬೆದ್ರದ ಆಳ್ವಾಸ್ ಬರೋ ಸಂಸ್ಥೆಲನ ಸ್ವತಂತ್ರ ದಿನಾಚರಣೆ ವಿದ್ಯಾಗಿರಿಟ್ நடத்தித்தது ಡಾಕ್ಟರ್ ಮೋಹನ ಆಳ್ವಿರ್ ರಾಷ್ಟ್ರ ಬಾವುಟ ಅರಲ್ತದ ಸಂದೇಶ ಕೊರಿಯರ್. ಬೆದ್ರದ ಆಳ್ವಾಸ್ ಬರೋ ಸಂಸ್ಥೆಲನ ನಿಲೆಟ್ ಸ್ವತಂತ್ರ ದಿನಾಚರಣೆದ ಕಾರ್ಯಕ್ರಮ ವಿದ್ಯಾಗಿರಿಟ್ நடத்தಂಡು. ಆಳ್ವಾಸ್ ಬರೋ ಸಂಸ್ಥೆಲನ ಗುರ್ಕಾರ್ಯರ್ ಡಾಕ್ಟರ್ ಮೋಹನ ಆಳ್ವ ರಾಷ್ಟ್ರ ಬಾವುಟ ಎರಾದ್ ಸ್ವತಂತ್ರ ದಿನಾಚರಣೆದ ಸಂದೇಶ ಕೊರಿಯರ್. 2022-23 ಸಾಲದ ಬೇತೆ ಪರೀಕ್ಷೆಲೆಡು ಬಾರಿ ಹೆಚ್ಚ ಮಾರ್ಗದೆತ್ತಿನ ఒక ಬಂಗಾರದ ಪದಕ ಪಡೆಯಿನ ಜೋಕ್ಲೆಗ್ ಸಮ್ಮಾನದ ಮರ್ಯಾದೆ ಮಲ್ತೆರ್ ಪಣವು ಇನಾಮ್ಲೆನ್ ಪಟ್ಟಿಯರ್. ಇಂಚಿಪ ಚೀನಾ ದೇಶಡು ಜಾಗತಿಕ ವಿಶ್ವವಿದ್ಯಾನಿಲಯ ಮಟ್ಟ
ಮಟ್ಟದ ಅಥ್ಲೆಟಿಕ್ಸ್ ಗೊಬ್ಬುದ ಕುಟ್ಟಡು ಕಂಚಿದ ಪದಕ ಗೆಂದಿನ ಭಗವತಿ ಭವಾನಿ ಯಾದವ್ ಬೊಕ ತರಬೇತಿ ಕೊರ್ಪನ ಅಜಿತ್ ಕುಮಾರಿಗೆ ಪಣವದ ಒಟ್ಟುಗು ಮರ್ಯಾದೆ ಸಂದಾಯಿತ ಮಲ್ತೇರ ಸಂಸ್ಥೆದ ಬೇತೆ ಬೇತೆ ಕಾಲೇಜ್ ಕಲ್ಪನಕ್ಲು ಕಲ್ಪಾವನತ್ತಾಂದಿ ಬಾಕಿ ಬೆಲೆದಕ್ಲು ಪಾಲ್ದಿತ್ತೊಂಡೆರು ಎನ್ಸಿಸಿ ದಕ್ಲಿಡ್ದು ಪಥ ಸಂಚಲನ ನಡೆತಂಡು ಭಾವೈಕ್ಯ ಗಾನ ಬುಕ ಸಾಂಸ್ಕೃತಿಕ ಕಾರ್ಯಕ್ರಮಲೇನು ಅಟ್ಟಣೆ ಮಲ್ತದಿತ್ತೇರು. ನಮ್ಮದು ವೈವಿಧ್ಯಮಯ ಜನಜೀವನ ಮತ್ತು ಅತಿ ಹೆಚ್ಚು ಧಾರ್ಮಿಕ ಪರಂಪರೆಯನ್ನು ಹೊಂದಿರುವಂತಹ ದೇಶ. ಜಗತ್ತಿನಲ್ಲಿರುವಂತಹ ಒಟ್ಟು 6,912 ಭಾಷೆಗಳ ಪೈಕಿ 467 ಭಾಷೆಗಳು ಭಾರತದಲ್ಲಿದೆ. ಜಗತ್ತಿನ 5ನೇ ಅತಿದೊಡ್ಡ ಆರ್ಥಿಕತೆಯ ಭಾರತ ಹೊರಹೊಮ್ಮಿದೆ. ಶ್ರಮಿಕರ ಕಾರ್ಮಿಕರ ಸಂಖ್ಯೆಯಲ್ಲಿ ಭಾರತ ಜಗತ್ತಿನ 2ನೇ ಸ್ಥಾನದಲ್ಲಿದೆ. ಭಾರತದ ಸೈನ್ಯವು 12 ಲಕ್ಷ ಸೈನಿಕರನ್ನು ಒಳಗೊಂಡು ಜಗತ್ತಿನ 3ನೇ ಅತಿದೊಡ್ಡ ಸೈನ್ಯವೆಂದು ಹೆಸರು ಪಡೆದಿದೆ. ಭಾರತದ ದೂರಸಂಪರ್ಕ ಜಾಲವು ಜಗತ್ತಿನ 2ನೇ ಅತಿದೊಡ್ಡ ದೂರಸಂಪರ್ಕ ಜಾಲವಾಗಿದೆ. ಜಗತ್ತಿನ ಅತಿದೊಡ್ಡ ಅಂಚೆ ಜಾಲವನ್ನು ಹೊಂದಿರುವ ದೇಶ ನಮ್ಮ ಭಾರತ. ಜಗತ್ತಿನಲ್ಲಿ 3ನೇ ಅತಿದೊಡ್ಡ ರೈಲ್ವೆ ಜಾಲವನ್ನು ಹೊಂದಿರುವ ದೇಶ ನಮ್ಮ ಭಾರತ. ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದಿಸುವ ರಾಷ್ಟ್ರಗಳಲ್ಲಿ 2ನೇ ಸ್ಥಾನದಲ್ಲಿ ನಮ್ಮ ಭಾರತವಿದೆ. ವಿದ್ಯುತ್ ಶಕ್ತಿ ಉತ್ಪಾದನೆಯಲ್ಲಿ ಭಾರತವು ಜಗತ್ತಿನಲ್ಲಿ 3ನೇ ಸ್ಥಾನದಲ್ಲಿದೆ. ವಾಹನ ಉದ್ಯಮದಲ್ಲಿ ಭಾರತ ಜಗತ್ತಿನ 3ನೇ ಸ್ಥಾನದಲ್ಲಿದೆ. ಮುಂದಿನ 25 ವರ್ಷಗಳಲ್ಲಿ ಜಗತ್ತಿನ ಮುಂಚೂಣಿ ರಾಷ್ಟ್ರದಲ್ಲಿ ಒಂದಾಗುವ ಅವಕಾಶ ಭಾರತಕ್ಕಿದೆ. ಇಂಥ ಅನೇಕ ಸಾಧನೆ, ಹಿರಿಮೆ, ಹೆಚ್ಚುಗಾರಿಕೆ ನಮ್ಮ ಮಾತೃಭೂಮಿಗೆ ಇರುವುದಾದರೂ ಇನ್ನೂ ನಾವು ತಿದ್ದಿಕೊಳ್ಳಬೇಕಾದಂಥ, ಪರಿಷ್ಕರಿಸಿಕೊಳ್ಳಬೇಕಾದಂಥ, ಆವಿಷ್ಕರಿಸಿಕೊಳ್ಳಬೇಕಾದಂಥ ಸವಾಲುಗಳು ಮತ್ತು ಸಾಧ್ಯತೆಗಳು ನಮ್ಮ ಮುಂದಿದೆ. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಳ ಬರವು ಸಂಸ್ಥೆಯ ಸ್ವತಂತ್ರ ದಿನಾಚರಣೆಡ್ ಕ್ಷೇತ್ರದ ಮಹಾಲಕ್ಷ್ಮಿ ಆನೆ ರಾಷ್ಟ್ರ ಬಾವುಟ ಪತ್ತೊಂದು ಮರ್ಯಾದೆ ಸಂದಾಯಿತ ಮಲ್ತಿನವು ಇಸೆ ಸಾಧಿತ್ತಂಡು. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಎದುರು ಕ್ಷೇತ್ರದ ಬರವು ಸಂಸ್ಥೆಯನ್ನ ನಿಲೆಟ್ ರಡ್ಡರೆ ಸಾರದಾತ ಜೋಕುಲ್ ಪಾಲ್ದಿತ್ತೊಂದು ಸ್ವತಂತ್ರ ದಿನಾಚರಣೆ ಮಲ್ತೇರ. ದುಂಬುದ ಸೈನಿಕರ ಲಕ್ಷ್ಮೀನಾರಾಯಣರಾವ್ ರಾಷ್ಟ್ರ ಬಾವುಟೆಯರಾದ ಮರ್ಯಾದೆ ಸಂದಾಯರೆ. ನನೂರಿ ದುಂಬುದ ಸೈನಿಕರ ನವಾನಂದ ಎಕ್ಕಾರ್ ಮುಖ್ಯ ಭಾಷಣ ಮಲ್ತೇರ. ದೇವಸ್ಥಾನದ ಆಡಳಿತ ಮಂಡಲದಕ್ಲು ಅಸ್ರಣ್ಯರ್ನಕ್ಲು ಬರವು ಸಂಸ್ಥೆಯಲ್ಲಿನ ಮುಖ್ಯಸ್ಥರು ಈ ಪೊರ್ತುಡಿತ್ತೇರು. ಫುಟ್ಬಾಲ್ ಗುಬ್ಬುದು, ಕ್ರಿಕೆಟ್ ಗುಬ್ಬುದು, ಪೈಪ್ ಪತ್ತೊಂದು ಅವೇ ಸ್ವಂತ ಮೀನಕ್ಷೇತ್ರದ ಆನೆ ಮಹಾಲಕ್ಷ್ಮಿ ರಾಷ್ಟ್ರ ಬಾವುಟ ಪತ್ತೊಂದು ಪಾಲ್ದಿತ್ತೊಂದು ಬಾವುಟಗೂ ಮರ್ಯಾದೆ ಸಂದಾಯನವು ಇಸೆ ಸಾಧಿತ್ತಂಡು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಿಗ್ಲ ಬುಲ್ಪು ರಾಷ್ಟ್ರ ಬಾವುಟದ ಕೇಸರಿ ಪಚ್ಚೆ ವರ್ಣದ ಪೂತ ಇಸೇಸ ಸಿಂಗಾರ ಮಲ್ತದಿತ್ತದ ಭಕ್ತರನ ಗುಮನ ಒಯ್ತಂಡು. ಒಡಿಪು ಅಜ್ಜರಕಾಡದ ಜಿಲ್ಲಾ ಕ್ರೀಡಾಂಗಣೋಡ್ ನಡೆತಿನ ಒಡಿಪು ಜಿಲ್ಲಾ ಮಟ್ಟದ 75ನೇ ವರ್ಷದ ಸ್ವತಂತ್ರ ದಿನಾಚರಣೆಡ್ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಷ್ಟ್ರ ಬಾವುಟೆಯರಾದ ಸ್ವತಂತ್ರ ಸಂದೇಶ ಕುರಿಯರ್. ಒಡಿಪುದ ಅಜ್ಜರಕಾಡು ಜಿಲ್ಲಾ ಕ್ರೀಡಾಂಗಣೋಡು ಒಡಿಪು ಜಿಲ್ಲಾ ಮಟ್ಟದ ದೇಶದ 75ನೇ ವರ್ಷದ ಸ್ವತಂತ್ರ ದಿನಾಚರಣೆ ಅಂಗಾರೆ ನಡೆತಂಡು ಕರಿದು ಪೋಯಿನ ಸೈನಿಕರಿಗೆ ಮರ್ಯಾದೆ ಸಮರ್ಪಣೆ ಮಲ್ತೇರು. ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆಡ್ದು ದೇಶಭಕ್ತಿ ಪದ ಮೂರ್ತು ಬತ್ತಂಡು ಒಡಿಪು ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಷ್ಟ್ರ ಬಾವುಟೆಯರಾದ ಸ್ವತಂತ್ರ ದಿನದ ಸಂದೇಶ ಕೊರಿಯರ್. ಮರ್ಯಾದೆ ವಂದನೆದ ತೊನ್ನೆಡ್ದು ಬೊಕ್ಕ ಪಥ ಸಂಚಲನ ನಡೆತಂಡು ಬರವು ಕಲ್ಪನಕ್ಲಿಡ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಅಟ್ಟಣೆ ಆದಿತ್ತಂಡು. ಶಾಸಕರ ಯಶಪಾಲ್ ಎ ಸುವರ್ಣ, ಜಿಲ್ಲಾ ಎಸ್ಪಿ ಅಕ್ಷಯ್ ಮಚೇಂದ್ರ ಹಾಕಿ ಸೇರಿನಂಚ ಅಧಿಕಾರುలు ಜನಪ್ರತಿನಿಧುలు ಪಾಲ್ಗೊಂಡಿರು. ಸರ್ಕಾರಿ ಪ್ರೌಢಶಾಲೆ ಅಜ್ಜರಕಾಡು ಹುಡುಗಿಯರು ಈ ಪಥಸಂಚಲನವು ಅಧಿಕಾರಿ
ಮೆಡಿಕಲ್ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಅಧಿಕಾರಿಯಾಗಿದ್ದ ಶ್ರೀ ಪ್ರಸನ್ನ ಎಚ್, ಪೊಲೀಸ್ ಅಧೀಕ್ಷಕರಾಗಿರುವಂತಹ ಶ್ರೀ ಅಕ್ಷಯ್. ಪ್ರೀತಿ ಮತ್ತು ನಂಬಿಕೆ. ಈ ಪ್ರೀತಿ ನಂಬಿಕೆ ತುಂಬ ಎತ್ತರಕ್ಕೆ ಪ್ರೀತಿಯನ್ನು ಬೆಳೆಸಿಕೊಳ್ತಾ ಇದ್ದೇವೆ, ನಂಬಿಕೆಯನ್ನು ದೃಢ ಮಾಡಿಕೊಳ್ತಾ ಇದ್ದೇವೆ. ಮೂಡಬಿದ್ರದ ಎಕ್ಸಲೆಂಟ್ ಕಾಲೇಜಿಗೆ ಸ್ವತಂತ್ರ ದಿನಾಚರಣೆ ಬಕ್ಕ ರಾಜ್ಯ ಸಭಾಂಗಣ ಉದಿಪನ ಸಂಬಂಧ ಅಂಗಾರೆ ಮೈಸೂರು ಅರಮನೆತ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಬತ್ತೆರ ಬೆದ್ರಗ ಸುರೂತ ಸರ್ತಿ ಬತ್ತಿನ ಒಡೆಯರ್ರೆಗ್ ಸಂಪ್ರದಾಯದ ಮರ್ಯಾದೆ ಮೆರವಣಿಗೆ ಎತ್ಕೊಂಡ್ಯರ. ಮಧ್ಯಾಹ್ನ ಯದುವೀರ್ ಒಡೆಯರ್ ಎಕ್ಸಲೆಂಟ್ ಸಂಸ್ಥೆದ ಹೊಸ ರಾಜ್ಯ ಸಭಾಂಗಣ ಉದಿಪನ ಮಲ್ತದ ಬರವು ಕಲ್ಪನಕ್ಲೆಡ ಪಾತೆರ ಕತೆ ನಡಪಾಯರ್. 2022-23 ಸಾಲದ SSLC ಬೊಕ್ಕ PUC ಅಕ್ಕೇರಿದ ಪರೀಕ್ಷೆಡ್ ರಾಜ್ಯ ಮಟ್ಟಡು ರ್ಯಾಂಕ್ ಪಡೆಯಿನ JE ನೀಟ್ IIT ಪರೀಕ್ಷೆಲೆಡ್ ಎಡ್ಡೆ ಸಾಧನೆ ಮಲ್ತಿನಕ್ಲಿಗ್ ಸಮ್ಮನದ ಮರ್ಯಾದೆ ಮಲ್ತೆರ. ಯದುವೀರ ಕೃಷ್ಣದತ್ತ ಒಡೆಯರ್ರೆಗ್ ಸಂಸ್ಥೆದಲ್ಲಿ ಕೊಡು ಸಮ್ಮನದ ಮರ್ಯಾದೆ ಮಲ್ತೆರ. ಎಕ್ಸಲೆಂಟ್ ಸಂಸ್ಥೆದ ಗುರ್ಕಾರ್ಯರ್ ಯುವರಾಜ್ ಜೈನ್ ಪಾತ್ಯರ್ದು ಬಾರಿ ಎಲ್ಯ ಪ್ರಾಯಡ್ ಮಲ್ಲ ಸಾಧನೆ ಮಲ್ತಿನ ಯದುವೀರ ಒಡೆಯರ್ ಮಾತೆರೆಗ್ಲ ಉಮೇದ್ ಈ ಜಾಗೆಗ್ ರಾಜ್ಯರ ಬತ್ತಿನ ನಿಜಕ್ಲ ಪುಣ್ಯದ ಕ್ಷಣ ಅಂದ್ ಪಂಡ್ಯರ. ಮುಲ್ಕಿ ಬೆದ್ರದ ಶಾಸಕ ರೋಮನಾಥ ಕೋಟ್ಯಾನ್, ದುಂಬುದ ಮಂತ್ರಿ ಕೆ ಅಭಯಚಂದ್ರ ಜೈನ್, ಎಕ್ಸಲೆಂಟ್ ಸಂಸ್ಥೆದ ಕಾರ್ಯಂತರ ರಶ್ಮಿತಾ ಜೈನ್, ಪ್ರಿನ್ಸಿಪಾಲರ್ ಪ್ರದೀಪ್ ಕುಮಾರ್, ಮುಖ್ಯೋಪಾಧ್ಯಾಯರು ಶಿವಪ್ರಸಾದ್ ಭಟ್, ಬರವು ಕಲ್ಪನಕ್ಲು ಬೊಕ್ಕ ಬಾಕಿ ಬೆಲೆದಕ್ಲು ಜೋಕ್ಲೆನ ಇಲ್ಲದಕ್ಲು ಲೇಸ್ಡ್ ಪಾಲ್ದಿತ್ತೊಂಡ್ಯರ. ನಮಗೆ ಮೈಸೂರಿಂದ ಇಲ್ಲಿಗೆ ಬರುವಾಗ ನಮ್ಗೆ ಯಾವಾಗೂ ಅನಿಸುತ್ತೆ ಇಡೀ ಕರ್ನಾಟಕನೇ ಒಂದು ಚಿಕ್ಕ ಇಂಡಿಯಾ ಅಂತ ಹೇಳ್ಬೋದು, ಮಿನಿ ಇಂಡಿಯಾ ಅಂತ ಹೇಳಬೇಕು. ಯಾಕಂದರೆ ಅಷ್ಟೊಂದು ಒಂದು ವೈವಿಧ್ಯತೆ ಇದೆ ನಮ್ಮ ರಾಜ್ಯದಲ್ಲೇ. ನಮಗೆ ನಮ್ಮ ಕಡೆ ಮೈಸೂರು, ಹಳೆ ಮೈಸೂರು ಕಡೆಯಲ್ಲಿ ಇವಾಗ ಇಲ್ಲೂ ಕೂಡ ಮಳೆಕಾಲನೇ, ಬಟ್ ಅಲ್ಲಿ ನಮ್ಮ ಆಷಾಢ ಈ ಸುತ್ತ ಮಾಸದಲ್ಲಿ ಅಲ್ಲಿ ಒಂದು ಸ್ವಲ್ಪ ವಾತಾವರಣ ಇಂಥ ಬಟ್ಟೆ ಹಾಕ್ಕೊಳ್ಳೋಕ್ಕೆ ಸೂಕ್ತ. ನಮಗೆ ಅದೇ ಒಂದು ದೃಷ್ಟಿಕೋನದಲ್ಲಿ ಇಲ್ಲಿಗೆ ಬಂದಿದ್ವಿ. ನಿಮಗೆ ಗೊತ್ತಾಯಿತು ಇಲ್ಲಿ ನಾನು ಸೂಕ್ತವಾದ ಬಟ್ಟೆ ಹಾಕ್ಕೊಂಡಿಲ್ಲ ಅಂತ. ಅದೇ ನೀವು ನೋಡೋಕೆ ಹೋದರೆ ವಾತಾವರಣದಲ್ಲಿ, ಸಂಸ್ಕೃತಿಯಲ್ಲಿ ಏನೇ ಆದರೂ ನೋಡಿದ್ರೆ ನಮ್ಮ ರಾಜ್ಯದ ಪಾರಂಪರೆಯಲ್ಲಿ ಅಷ್ಟೊಂದು ವೈವಿಧ್ಯತೆ ಇದೆ. ನಮ್ಮ ಕರ್ನಾಟಕನೇ ಒಂದು ಮಿನಿ ಭಾರತ ಅಂತ ಹೇಳ್ಬೋದು. ಸೊ ಅದನ್ನು ಕೂಡ ನಾವು ಕಾಪಾಡಿಕೊಂಡು ಮುಂದುವರಿಬೇಕಾಗಿದೆ, ಅದು ಭಾಳ ಮುಖ್ಯವಾದದ್ದು. ಮತ್ತು ನಮ್ಮ ಸೌತ್ ಕ್ಯಾನ್ರಾಯಿನ ಯುನೀಕ್ ಪರಂಪರೆ ಏನಿದೆಯೋ ಅದು ನಮ್ಮ ರಾಜ್ಯದ ಹೆಮ್ಮೆಯ ಒಂದು ಪರಂಪರೆ. ಮತ್ತು ನಮ್ಮ ಮೈಸೂರಲ್ಲಂತೂ ಭಾಳನೇ ಸಂತೋಷ ಯಾವಾಗಲೂ ಬಂದು ಇದರಲ್ಲಿ ಅನುಭವಿಸೋದು. ಇಲ್ಲಿನ ಕಲ್ಚರು, ಇಲ್ಲಿನ ಹೆರಿಟೇಜು ಮತ್ತು ಬೇರೆ ಬೇರೆ ರೀತಿಯ ಏನೇನು ನಡೀತಾ ಇದೆ ಇಲ್ಲಿ, ಅದನ್ನು ಯಾವಾಗಲೂ ನಮ್ಮಲ್ಲಿ ಚಿಕ್ಕದಾಗಿ ಒಂದು ಪಾತ್ರ ಆಗೋದು ನಮಗೆ ಭಾಳ ಸಂತೋಷದ ವಿಷಯ. ಇದೇನು ಹೊಸದಾಗಿ ನಡೀತಾ ಇಲ್ಲ. ಸುಮಾರು 823ರಲ್ಲೇ ಅಂದಿನ ಮಹಾರಾಜರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಈ ಭಾಗಕ್ಕೆ ಬರ್ತಾರೆ. ನಮ್ಮ ಈ ಶೃಂಗೇರಿ ಆದ ನಂತರ ಇಲ್ಲಿ ಧರ್ಮಸ್ಥಳಕ್ಕೆ ಬಂದು ಅಲ್ಲಿ ಶ್ರೀ ಮಂಜುನಾಥೇಶ್ವರ ದರ್ಶನ ಪಡೆದು ನಂತರ ಇಲ್ಲಿ ಉಡುಪಿ ಶ್ರೀಕೃಷ್ಣನಿಗೂ ಬಂದು ಅಂದಿನ ಕಾಲದಲ್ಲಿ ಪುತ್ತಗೇಶ್ರೀಯವರು ಪರ್ಯಾಯದಲ್ಲಿ ಕೂತಿರ್ತಾರೆ. ಅಂದಿನ ಕಾಲದಲ್ಲಿ ಅಷ್ಟಮಠದ ಪುತ್ತಗೇಶ್ರೀಯವರು. ಸೊ ಆವಾಗ ಅಲ್ಲಿ ಉಡುಪಿ ಶ್ರೀಕೃಷ್ಣಕ್ಕೂ ಕೆಲವು ದಾನಗಳು ಎಲ್ಲ ಮಾಡಿ ಒಡವೆಗಳೆಲ್ಲ ಕೊಟ್ಟು ಪುನಃ ಮೈಸೂರಿಗೆ ಕುದ್ರೆಮುಖ ಮೂಲಕ ಅವರು ಹೋಗ್ತಾರೆ.
ಸೊ ಅಂದಿನ ಕಾಲದಿಂದಲೂ ಮೈಸೂರು ಅರಸರು ಇಲ್ಲಿಗೆ ಬರ್ತಾ ಇದ್ದಾರೆ. ಆದರೆ ಸಂಸ್ಥಾನದ ಕಾಲದಲ್ಲಿ ಇದು ಯಾವಾಗಲೂ ನಮಗೆ ಮೈಸೂರು ಸಂಸ್ಥಾನಕ್ಕೆ ಸೇರಿರಲಿಲ್ಲ. ಆದರೂ ಕೂಡ ಒಂದು ಕಲ್ಚರಲ್ ಸಿಂಬಯೋಸಿಸ್ ಅಥವಾ ಒಂದು ಕಲ್ಚರಲ್ ಕನೆಕ್ಷನ್ ಯಾವಾಗಲೂ ಇದ್ದೇ ಇತ್ತು. ಮುಮ್ಮಡಿಯವ್ರ ಕಾಲದಲ್ಲೇ ಅವರು ಯಕ್ಷಗಾನಕ್ಕೆ ಭಾಳ ಒಂದು ಪ್ರೀತಿ ಇತ್ತು ಅವ್ರಿಗೆ. ಸೊ ಇಲ್ಲಿಂದ ಈ ಭಾಗದಿಂದ, ಮುಖ್ಯವಾಗಿ ಧರ್ಮಸ್ಥಳದಿಂದ ಅವರು ಯಕ್ಷಗಾನ ಕಲಾವಿದರನ್ನು ಮೈಸೂರಿನ ಕೋರ್ಟ್ಗೆ ಕರೆಸಿ ಅಲ್ಲಿ ದಸರಾ ಸಮಯದಲ್ಲಿ ಒಂದೇ ಅಲ್ಲ, ಇಡೀ ವರ್ಷ ಪೂರ್ತಿನೂ ಯಕ್ಷಗಾನ ಕಲೆಯನ್ನು ಮುಂದುವರಿತಾ ಇದ್ರು ಅಲ್ಲೇ ಮೈಸೂರಲ್ಲಿ. ಮತ್ತು ಯಕ್ಷಗಾನಕ್ಕೂ ಆದಷ್ಟು ಅವ್ರ ಕೊಡುಗೆ ಇದೆ, ಆದಷ್ಟು ಗೊತ್ತಿಲ್ಲ ಜನರಿಗೆ ಇವಾಗ. ಆದರೆ ಮುಮ್ಮಡಿಯವರು ಇಲ್ಲಿನ ಸ್ಥಳೀಯರ ಜೊತೆಗೆ ಯಕ್ಷಗಾನವನ್ನು ಪ್ರೋತ್ಸಾಹ ಭಾಳ ಮಾಡಿದರು. ಅದೇ ರೀತಿ ಮುಂದುವರಿತಾ ನಮ್ಮ 10ನೇ ಚಾಮರಾಜ ಒಡೆಯರ್ ಕಾಲದಲ್ಲಿ, ನಾಲ್ವಡಿ ಕೃಷ್ಣ ಒಡೆಯರ್ ಕಾಲದಲ್ಲಿ, ಪ್ರಮುಖವಾಗಿ ನಮ್ಮ ತಾತನವ್ರ ಕಾಲದಲ್ಲಿ ಇಲ್ಲಿಗೆ ಭಾಳ ಹತ್ತಿರದ ಸಂಬಂಧ ಇತ್ತು ಈ ಭಾಗದ ಜನರ ಜೊತೆ. ನಮ್ಮ ಮಕ್ಕಳಲ್ಲಿ ದೇಶಭಕ್ತಿ ಇನ್ನೂ ಕೂಡ ಮುಂದುವರಿಯಲಿ. ನಮ್ಮ ದೇಶದ ಬಗ್ಗೆ ಕಲ್ಪನೆ ಇರತಕ್ಕಂತಹ ಪರೋಪಕಾರತ್ತಂ ಇದಂ ಶರೀರಂ ಎನ್ನುವ ಧ್ಯೇಯವನ್ನು ಹೊಂದಿಟ್ಕೊಂಡಿರ್ತಕ್ಕಂಥ ರಾಜ ಸಂಸ್ಥಾನ ಮೈಸೂರು ಸಂಸ್ಥಾನ. ಎಕ್ಸಲೆಂಟ್ ಈ ಒಂದು ಜಾಗಕ್ಕೆ ರಾಜರ ಒಂದು ಪಾದಾರ್ಪಣೆ ಅಂತ ಹೇಳುವಂಥದ್ದು ನಾವು ತುಂಬ ಖುಷಿ ಪಡುವಂಥದ್ದು. ಹಿರಿಯರೆಲ್ಲ ಇವತ್ತು ಬಂದಿದ್ದೀರಿ. ಯಾಕಂತ ಹೇಳಿದ್ರೆ ರಾಜ ಒಂದು ದರ್ಬಾರಲ್ಲಿ ನಾವೆಲ್ಲ ಒಂದು ಸೇರ್ಕೊಳ್ಳುವ ಅಂತ ಹೇಳುವಂಥ ಒಂದು ಆಯೋಜನೆ. ಅದರೊಂದಿಗೆ ನಮಗೆ ಮಕ್ಕಳೆಲ್ಲ ಬರ್ತಾ ಇರುವಾಗ ರಾಜರನ್ನು ಮುಟ್ಲಿಕ್ಕಿಲ್ಲ, ಅವರಿಂದ ಎಷ್ಟೋ ದೂರದಲ್ಲಿ ಇರಬೇಕು, ನಮಸ್ಕಾರ ಮಾತ್ರ, ಕೈ ಕೊಡ್ಲಿಕ್ಕೂ ಇಲ್ಲ. ಆದರೆ ನಮ್ಮ ರಾಜರನ್ನು ನೋಡಿ, ಅವರು ಅದೆಲ್ಲವನ್ನು ಏನೆಲ್ಲ ಒಂದು ರೂಲ್ಸ್ ರೆಗ್ಯುಲೇಷನ್ ಉಂಟು ಅದನ್ನೆಲ್ಲ ಸೈಡ್ಗಿಟ್ಟು ಬದಿಗಿಟ್ಟು ತಾವೇ ಎದುರುಗಡೆ ಬಂದು ಎಲ್ಲ ಮಕ್ಕಳಿಗೆ ಕೈ ಕೊಟ್ಟು ಪ್ರತಿಯೊಬ್ಬರೊಂದಿಗೆ ಬೆರೆಯತಕ್ಕಂಥ ಒಂದು ಸರಳತೆ ನೋಡಿ ನಾವು ನಿಮಗೆ ಬಾಗ್ತಾ ಇದ್ದೇವೆ. ಇದನ್ನೇ ನಾವು ಕಲೀಲಿಕ್ಕಿರ್ತಕ್ಕಂಥದ್ದು ಪ್ರೀತಿಯ ಮಕ್ಕಳೇ. ಯಾಕಂತ ಹೇಳಿದ್ರೆ ನಮಗೆ ಯೋಚನೆ ಇರ್ಬೋದು, ಈ ಏಜಲ್ಲಿ ನಮಗೆ ಸಂಸ್ಕಾರ ಯಾಕೆ, ನನಗೆ ಮಾರ್ಕ್ಸ್ ಸಿಕ್ಕಿದ್ರೆ ಸಾಕು ಅಂತ. ಯಾವತ್ತೂ ಮಾರ್ಕ್ಸ್ ಮಾತ್ರ ನಿಮ್ಮನ್ನು ಎಲ್ಲಿಯೂ ಒಂದು ಹುದ್ದೆ ಕೊಡ್ಬೋದು ಅಷ್ಟೇ. ಆದರೆ ಆವಾಗ ಧ್ಯಾನ್ ಚಂದ್ ಹೇಳಿದಾಗೆ ಒಂದು ಹುದ್ದೆ ಬರ್ಬೋದು, ಆದರೆ ಸಂಸ್ಕಾರ ಅಂತ ಹೇಳುವಂಥದ್ದು ಆ ಮಾರ್ಕ್ಸಿಂದಲೇ ಬರುವಂಥದ್ದಲ್ಲ. ಅದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಪ್ರತಿ ಸಂದರ್ಭ, ಮನೆಯಲ್ಲಿ ಇರ್ಬೋದು, ಅಪ್ಪಮ್ಮನೊಟ್ಟಿಗೆ ಬೆಳೀತಿರ್ತಕ್ಕಂಥ ಸಂದರ್ಭ ಇರ್ಬೋದು, ಶಾಲೆಯಲ್ಲಿ ಇರ್ಬೋದು, ಸೊಸೈಟಿಯಲ್ಲಿ ಇರ್ಬೋದು, ಎಲ್ಲಾದರೂ ಪ್ರತಿಯೊಂದರಲ್ಲಿ ಎಲ್ಲಾದರೂ ಸಿಕ್ಕಿದಲ್ಲಿ ನಾವು ಒಳ್ಳೆಯದನ್ನು ತೆಕ್ಕೊಳ್ಳುವಂಥ ವಿದ್ಯಾವಂತರಾಗಬೇಕು. ಯಾಕಂತ ಹೇಳಿದ್ರೆ ಇದು ಕಲಿಯುಗ. ಒಡಿಪು ಜಿಲ್ಲೆ ನಡ್ತಿನ ಸ್ವತಂತ್ರ ದಿನಾಚರಣೆಡು ಒಡಿಪುದ ಜನಕುಲು ದೇಶದ ಮಾತಾ ಜನಕಲಿಗೆ ಎಡ್ಡೆಪ್ಪು ಬಯಕದೇರ. ರಿಕ್ಷಾ ಉಂತನ ತಾಣ, ಪೆಟ್ರೋಲ್ ಪಂಪ್, ಶಾಲಾ ಕಾಲೇಜ್ಲೆಡ್ ಸ್ವತಂತ್ರ ದಿನಾಚರಣೆಲೆ ಕೊಡು ರಂಗೋಲಿ ಬಿಡ್ಪಾದ ತೋರಣ ಕಟ್ಟದ ಸಿಂಗಾರ ಮಲ್ತದಿತ್ತಂಡ. ಇಲ್ಲಡ್ ರಾಷ್ಟ್ರ ಬಾವುಟ ಏರ ದಿನವು ತೋಚಿದ ಬೈದಂಡ. ಒಂದುವೇ ಪುರ್ತುಡು ಒಡಿಪುದ ಜನ ದೇಶದ ಮಾತಾ ಜನಕಲಿಗೆ 77ನೇ ಸ್ವತಂತ್ರ ದಿನಾಚರಣೆದ ಎಡ್ಡೆಪ್ಪುನು ತಿರಿಪಾದೇರು. हम लोग पूरा स्टाफ इंडियन ऑयल की तरफ से हर साल चौथा साल है, 3 साल से हो गया, ये चौथा साल से हम लोग इंडिया का मैप बना के रंगोली बना रहे हैं. हम लोग ने फ्लावर्स और सेंट से ये रंगोली बनाया है और फ्लावर्स भी मिल नहीं रहे थे, इसलिए जितना जो मिल. ಕರ್ನಾಟಕದ ಹೆಚ್ಚಿಗೆ ಪೊಲೀಸ್ ಮಹಾನಿರ್ದೇಶಕರು ಸೀಮಂತ್ ಕುಮಾರ್ ಸಿಂಗ್ ಬೊಕ್ಕ ಎಸ್ ಮುರುಗನ್, ಐಜಿಪಿ ಸಂದೀಪ್ ಪಾಟೀಲ್ ಸೇರಿದ 18 ಜನ ಪೊಲೀಸ್ ಅಧಿಕಾರುలు ಬೊಕ್ಕ ಪೊಲೀಸರು ಈ ವರ್ಷದ ಸ್ವತಂತ್ರ ದಿನಾಚರಣೆದಲ್ಲಿ ಕೊಡು ಕೇಂದ್ರ ಸರ್ಕಾರ ಕೊರ್ಪುನ ರಾಷ್ಟ್ರಪತಿಲೇನ ಪದಕಗೂ ಸಂದಿದರು. ಎಡಿಜಿಪಿ ಲೈನ ಸೀಮಂತ್ ಕುಮಾರ್ ಸಿಂಗ್, ಎಸ್ ಮುರುಗನ್ ರೇನ್ ವಿಶಿಷ್ಟ ಸೇವಾ ಪದಕಗೂ ಅಜತದೇರು. ಪುಗರುನ ಸೇವಾ ಪದಕಗೂ ಐಜಿಪಿ ಸಂದೀಪ್ ಪಾಟೀಲ್, ಡಿವೈಎಸ್ಪಿ ಮೋಹನ್ ಕುಮಾರ್, ನಾಗರಾಜ್, ಎಸಿಪಿ ಶಿವಶಂಕರ್, ಸಹಾಯಕ ನಿರ್ದೇಶಕರು ಭೀಮರಾವ್, ಗಿರೀಶ್, ಎಸ್ಪಿ ರಾಘವೇಂದ್ರ ಹೆಗ್ಡೆ, ಎಸ್ಪಿ ಜಗದೀಶ್ ಎಚ್ಎಸ್, ಎಸಿಪಿ ಕೇಶವಮೂರ್ತಿ, ಗೋಪಾಲಯ್ಯ, ಡಿಎಸ್ಪಿ ನಾಗಯ್ಯ, ನಾಗರಾಜು, ಡಿಎಸ್ಪಿ ಬಿಎನ್ ಶ್ರೀನಿವಾಸ್, ಡಿಎಸ್ಪಿ ಅಂಜುಮಾಲಾ ನಾಯಕ್, ಡಿವೈಎಸ್ಪಿ ಅನಿಲ್ ಕುಮಾರ್ ಪ್ರಭಾಕರ್, ಪೊಲೀಸ್ ಇನ್ಸ್ಪೆಕ್ಟರ್ ಅಶೋಕ್ ಆರ್ಡಿ, ಪೊಲೀಸ್ ಇನ್ಸ್ಪೆಕ್ಟರ್ ರಾಮಕೃಷ್ಣ ಗುತ್ತೇರ್, ಪೊಲೀಸ್ ಇನ್ಸ್ಪೆಕ್ಟರ್ ಶಂಕರ, ಹೆಡ್ ಕಾನ್ಸ್ಟೇಬಲ್ ಕೆ ವೆಂಕಟೇಶ್, ಹೆಡ್ ಕಾನ್ಸ್ಟೇಬಲ್ ಕುಮಾರ್, ಎಎಸ್ಸಿ ವಿ ಬಂಗಾರು ಮುಕ್ಲು ರಾಷ್ಟ್ರಪತಿಲಿನ ಪದಕಗೂ ಸಂದಿದಿನಕ್ಲು ಅದುಲ್ಲೇರು. ವರ್ಷಗೊರ ಬರ್ಪುನ ಸ್ವತಂತ್ರ ದಿನಾಚರಣೆ ಪಂಡ ಭಾರತದ ಮಾತಾ ಜಾತಿ ಧರ್ಮದಕ್ಲಿಗೆ ಭಾರಿ ಖುಷಿತ ಸಂಗತಿ. ಓಲು ತುಂಡಲಾವುಲು ನಮ್ಮ ರಾಷ್ಟ್ರ ಬಾವುಟದ ನೆನಪುರ್ಲು ನೆಗೆತ್ತು ತೋಜುಂಡು.
ಕುಡ್ಲದ ಬಳ್ಳಲ್ಬಾಗ್ ಮನ್ನಗುಡ್ಡ ಮಾರ್ಗದ ಬರಿಟುಪ್ಪುನ ಸಾಯಿ ಪ್ಯಾಲೇಸ್ ವಸತಿ ಕಟೋನೋಡು ವಾಸಮಲ್ಪನಕ್ನ ಸಂಘದ ನಿಲೆಟ್ ರಾಷ್ಟ್ರ ಬಾವುಟ ಅರಳ್ತದ ಮರ್ಯಾದಿ ಸಂದೈತ ಮಲ್ತೆರ ಅಂಜೋನಕ್ಲು ಪುಂಜೋನಕ್ಲು ಜವನ ಜವಂದಿಲು ಜೋಕುಲು ಇಂಚ ಹಿರಿಯರು ಕಿರಿಯರು ಮಾತ ಪಾಲ್ದೊಂಡ್ಯರ ಸಂಘ ಸಂಸ್ಥೆಲು ಸತ ಬಾವುಟೆಯರಾದ ರಾಷ್ಟ್ರಗೀತೆ ಪಂಡದ ಸ್ವತಂತ್ರ ಪೊರ್ಮಾಟದಕ್ಲೆನ ನೆಂಪು ಮಲ್ತೊನ್ವೆರ್ ಪಾಲ್ದೊನ್ನ ಮಾತರೆಗ್ಲ ಚೀಪೆ ಪಟ್ಟದ ನಮ್ಮ ಮಾತ ಒಂಜೆ ಪನ್ಪುನ ಸಂದೇಶನು ಸಾರುವೆರ್ ಸಂಘದ ಗುರ್ಕಾರ್ಯರು ಮೋಹನಾಥ್ ಅವರ ಈ ಪೊರ್ತೊಡು ಪಾತಿರ್ದು ಅವೇತೋ ಜನ ನಾಯಕರು ಜನಸಾಮಾನ್ಯರು ಪೊರ್ಂಬಾಟ ಮಲ್ತದ ಜೀವ ಕೊಡ್ದು ನಂಕ ಸ್ವತಂತ್ರ ತಿಕ್ಕದಂಡು ಆ ಸ್ವತಂತ್ರನು ಹಾಳು ಮಲ್ಪರಬಲ್ಲಿ ಸ್ವಚ್ಛತೆ ಬಗೆಟ್ ನಂಕ ಶಿಸ್ತು ಬೋರ್ಡು ಆ ಬಗೆಟ್ ಗುಮನ ಕೊರಡು ಸ್ವತಂತ್ರ ತಿಕ್ಕಿನ ಬೊಕ್ಕ ಬಲಿದಾನ ಬಗೆಟ್ ನಮ್ಮ ಜೋಕ್ಲಿಗೆ ತಿರಿಪಾದು ಕೊರಡೊಂದು ಪಂಡ್ಯರ ಸಸ್ಯ ಶ್ಯಾಮಲಾ ಮಾತರಂ ವಂದೇ ಮಾತರಂ. ಸಹಸ್ರಾರು ಜನರು ತಮ್ಮ ಆಸ್ತಿ ಎಲ್ಲವನ್ನು ಮಾರಿದ್ದಾರೆ. ಮಾರಿ ಬಹಳ ಬಲಿದಾನದಿಂದ ವೀರ ಸಾವರ್ಕರ್ನಂಥವರು ಕರಾಳ ಜೈಲಿನಲ್ಲಿ ಅಂತ ತುಂಬ ಯಂಗ್ಸ್ಟರ್ಸು ಸಣ್ಣ ಪ್ರಾಯದವರು ಜೈಲಿನಲ್ಲಿ ಭಗತ್ ಸಿಂಗ್ನಂಥವರನ್ನು ಫಾಸಿ ಕೊಟ್ಟಿದ್ದಾರೆ. ಹೀಗೆ ಹಲವಾರು ಸಾವಿರಾರು ಜನರ ಬಲಿದಾನದಿಂದ ನಮಗೆ ಈ ಸ್ವಾತಂತ್ರ್ಯ ಸಿಕ್ಕಿದೆ. ಈ ಸ್ವಾತಂತ್ರ್ಯವನ್ನು ನಾವು ಉಳಿಸಿಕೊಂಡು ನಮ್ಮ ದೇಶದ ಒಂದು ಹೆಸರನ್ನು ನಾವು ಒಂದು ಹಾಳು ಮಾಡದಾಗೆ, ಅಂದರೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬ್ರಿಟಿಷರ್ನವರು ಹೋಗುವಾಗ ಹೇಳಿದ್ರಂತೆ ಇವರು ಸ್ವಾತಂತ್ರ್ಯಕ್ಕೆ ಅರ್ಹರಲ್ಲ ಅಂತ. ಆದರೆ ಈಗ ನಾವು ದೇವರ ದಯೆಯಿಂದ ನಮ್ಮ ದೇಶಕ್ಕೆ ಎಲ್ಲ ವಿದೇಶಗಳಲ್ಲಿ ಈಗ ಬಹಳ ಧೀಮಂತ ನಾಯಕನಿರೋದ್ರಿಂದ ನಮ್ಮ ವಿದೇಶಗಳಲ್ಲೆಲ್ಲ ಬಹಳ ಗೌರವ ಕೊಡ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ನಮ್ಮ ಯಂಗ್ಸ್ಟರ್ಸ್ನವರು ಇವತ್ತು ವಿದೇಶಗಳಲ್ಲಿ ಬಹಳ ದೊಡ್ಡ ದೊಡ್ಡ ಹುದ್ದೆಗಳಿದ್ದಾರೆ. ವಿದೇಶದಲ್ಲಿ 51 ಜನ ವಿವಿಧ ದೊಡ್ಡ ದೊಡ್ಡ ಕಂಪನಿಗಳ ಸತ್ಯ ನಾದೆಲ್ಲ, ಸುಂದರ್ ಪಿಚೈ, ಇಂದಿರಾ ನೂಯಿ ಅಂತ 51 ಜನ ಸಿಇಒಗಳು ಫಾರಿನ್ ಕಂಪನಿಗಳಲ್ಲಿ ಸಿಇಒಗಳಾಗಿದ್ದಾರೆ. ಅದೇ ನಮ್ಮ ಇಂಡಿಯಾದಲ್ಲಿ ನಮ್ಮಲ್ಲಿ ಒಂದು ಶಿಸ್ತು ಮತ್ತು ಈ ಸ್ವಚ್ಛತೆ ಬಗ್ಗೆ ನಾವು ಅಷ್ಟು ಗಮನವನ್ನು ಹರಿಸುತ್ತಾ ಇಲ್ಲ. ಸ್ವಚ್ಛತೆ ಬಗ್ಗೆ ಇನ್ನೂ ನಮಗೆ ಬಂದೇ ಇಲ್ಲ. ಮತ್ತು ಶಿಸ್ತು ಸಹ ನಮ್ಮಲ್ಲಿ ಕಮ್ಮಿ ಆಗ್ತಾ ಬಂದಿದೆ. ಸೊ ನಾವು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗಿದೆ. ಬೆದ್ರದ ಸೌಹಾರ್ದ ಫ್ರೆಂಡ್ಸ್ ಬೆದ್ರಾ ಪೊಲೀಸ್ ಸ್ಟೇಷನ್ ಬೊಕ ರೋಟರಿ ಆಳ್ವಾಸ್ ಬ್ಲಡ್ ಬ್ಯಾಂಕ್ದ ನಿಲೆಟ್ ಸ್ವತಂತ್ರ ದಿನಾಚರಣೆದಲ್ಲಿ ಕೊಡು ನೆತ್ತಿರ್ದಾನ ಶಿಬಿರ ಬೆದ್ರದ ಸಮಾಜ ಮಂದಿರಡು ನಡೆತಂಡ. ಬೆದ್ರಾ ಪೊಲೀಸ್ ಸ್ಟೇಷನ್ದ ಇನ್ಸ್ಪೆಕ್ಟರ್ ನಿರಂಜನ್ ತುಡಾರ ಪುಲ್ಪತ್ತಾದ ಶಿಬಿರ ಉದಿಪನ ಮಲ್ತದ ನೆತ್ತಿರ್ದಾನ ಮಹತ್ವದ ಬಗೆಟ್ ತಿರಿಪಾಯರ್. ಸೌಹಾರ್ದ ಫ್ರೆಂಡ್ಸ್ ಗುರ್ಕಾರ್ಯರ ಅಬ್ದುಲ್ ಅಲಾಪುತ್ತಿಗೆ ಪಾತಿರ್ದ ಸೌಹಾರ್ದ ಫ್ರೆಂಡ್ಸ್ದ ಸಾಮಾಜಿಕ ಸೇವೆಲೆನ ಪೊಲಪ್ ಮಲ್ತು ಕೊರಿಯರ್. ಪೊಲೀಸ್ ಇನ್ಸ್ಪೆಕ್ಟರ್ ದಿವಾಕರ ರೈ, ಸಿದ್ದಪ್ಪ, CH ಅಬ್ದುಲ್ ಗಫೂರ್, ರೋಯಲ್ ಹಮೀದ್, ಕಾರ್ಯಕ್ರಮದಿವನ್ನ ಹನೀಫ್ ರಹಮಾನಿಯಾ, ಇರ್ಫಾನ್ ಬೆದ್ರ, ಸೌಹಾರ್ದ ಫ್ರೆಂಡ್ಸ್ದ ಅರ್ಷದ್ ಪಡು ಮಾರ್ನಾಡ್, ನೌಷದ್ ಎಲ್ಲಾ ರಿಜನ್, ಬ್ಲಡ್ ಬ್ಯಾಂಕ್ದ ರಾಜೇಶ್ ಪಾಲ್ದೊಂಡ್ಯರ. ಬೆದ್ರಾ ಪೊಲೀಸರು ಸೇರಿದ 5 ಜನ ನೆತ್ತಿರ್ದಾನ ಮಲ್ತೇರ. ಮೊದಲನೇದಾಗಿ ಈ ಥರ ನಮ್ಮ ಒಂದು ರಕ್ತದಾನ ಶಿಬಿರದಲ್ಲಿ ರಕ್ತ ಸಂಗ್ರಹಣೆ ಮಾಡಿ ಶೇಖರಣೆ ಮಾಡಿ ಯಾವುದಾದ್ರು ಒಂದು ಕ್ಲಿಷ್ಟಕರ ಪರಿಸ್ಥಿತಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಒದಗಿಸಿದರೆ ಅವ್ರ ಜೀವ ಉಳಿಸ್ಲಿಕ್ಕೆ ಇದು ಒಂದು ಒಳ್ಳೆಯ ಮಾರ್ಗ. ಕೆಲವರಿಗೆಲ್ಲ ಬ್ಲಡ್ ಗ್ರೂಪ್ ಅವ್ರದ್ದು ಯಾವುದೋ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಆದಷ್ಟು ನಮಗೆ ನಮ್ಮ ಮನುಷ್ಯನ ಬ್ಲಡ್ ಗ್ರೂಪ್ ಯಾವುದು, A ಪಾಸಿಟಿವ್, B ಪಾಸಿಟಿವ್, ನೆಗೆಟಿವ್, O ಪಾಸಿಟಿವ್, ಈ ಥರ ಯಾವುದು ನಮ್ಮ ಬ್ಲಡ್ ಗ್ರೂಪ್ ಅನ್ನೋದು ನಮಗೆ ಮೊದಲು ಗೊತ್ತಿರಬೇಕು. ನಮ್ಮ ಒಂದು ಸಾರ್ವಜನಿಕ ನಮ್ಮ ಕುಟುಂಬದಲ್ಲಿ ಕೂಡ ಗೊತ್ತಿರಬೇಕು. ಎಮರ್ಜೆನ್ಸಿ ಏನಾದರೂ ಸಮಸ್ಯೆ ಆದಾಗ
ತುರ್ತು ಪರಿಸ್ಥಿತಿಯಲ್ಲಿ ನಮಗೆ ಯಾವ ಬ್ಲಡ್ ಒಂದು ಗೊತ್ತಿಲ್ಲ ಅಂದರೆ ಅದನ್ನು ಮತ್ತೆ ಟೆಸ್ಟ್ ಮಾಡೋಂಥ ಪರಿಸ್ಥಿತಿನೂ ಕೆಲವು ಕಡೆ ಆಗ್ತಾ ಇದೆ. ಸೊ ಅಂಥ ಒಂದು ಇದರಲ್ಲಿ ಎಷ್ಟೋ ಜನರಿಗೆ ಇದು ಜೀವ ಉಳಿಸ್ತಕ್ಕಂಥ, ಎಷ್ಟೋ ಜನರಿಂದ ಬ್ಲಡ್ ದಾನ ಮಾಡಿದಾಗ ಅವ್ರಿಗೂ ಕೂಡ ಒಂದು ಜೀವ ಉಳಿಸಿದ್ವಿ ಅನ್ನೋ ಒಂದು ಅವರಿಗೆ ಸಂತೃಪ್ತಿ ಇರ್ತದೆ. ಕಾಂಗ್ರೆಸ್ ಸರ್ಕಾರ ಗುತ್ತಿಗೆದಾರರೆಡ್ಡು ಕಮಿಷನ್ ದೆತೊನೊಂದುಂಡು ಪನ್ಪುನ ದೂರುಗು ಉತ್ತರ ಕುರ್ನ ಒಡಿಪು ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕರಿನ 3 ತಿಂಗೊಳ್ಳು ಎಂಕ್ಲೆನ ಸರ್ಕಾರ ಒವ್ವೇ ಹೊಸ ಯೋಜನೆ ಮಲ್ತದಜ್ಜಿ ಹೊಸ ಯೋಜನೆಯನ್ನು ಮಲ್ತನ ಮಾತ್ರ ಕಮಿಷನ್ ವಿಚಾರ ಬರ್ಪುಂಡು ಹೊಸ ಗುದ್ದಲಿ ಪೂಜೆ ಟೆಂಡರ್ ಆಂಡ ಕಮಿಷನ್ ವಿಚಾರ ಬರ್ಪುಂಡು ಆನ್ಗೋಯಿಂಗ್ ಕಾಮಗಾರಿಲು ನಡ್ತೊಂದು ಪುನಗ ಕಮಿಷನ್ ವಿಚಾರ ಒಲ್ಪಡ್ದು ಬರ್ಪುಂಡು ಪ್ರಶ್ನೆ ಮಲ್ತೀರ. ಒಡಿಪುಡು ಸುದ್ದಿ ಮಾಧ್ಯಮದ ಕ್ಲೀಡ ಪಾತಿರ್ದ ಎಂಕುಲು ಗುತ್ತಿಗೆದಾರರಿಡ ಕಮಿಷನ್ ಕೆನ್ನ ಒವ್ವೇಕೆ ಸಿಜ್ಜಿಂದು ಪಂಡಿರ ಬಿಬಿಎಂಪಿ ಚಾರುಡು ಬತ್ತಿನ ದೂರು ಬಗೆಟ್ ವಿಶೇಷ ತಣಿಕೆದ ಕೂಟ ಕಟ್ಟದಂಡು ಪಂಡಿನ ಲಕ್ಷ್ಮೀ ಹೆಬ್ಬಾಳ್ಕರ್ ಬೋಗಸ್ ಬಿಲ್ ಆತನಂದು ತಣಿಕೆದ ಕೂಟ ವಿಚಾರಣೆ ಮಲ್ಪುಂಡು 1 ಕಿಲೋಮೀಟರ್ ಕೆಲಸಗೂ 10 ಕಿಲೋಮೀಟರ್ ಎಂದು ಬಿಲ್ಲು ಕೊಡ್ತೇರು ಬಜಿ 24 ಗಂಟೆಡು ಸ್ಯಾಂಕ್ಷನ್ ಹಾಪುಂಡು ಕೆಲಸಲ ಮುಗಿಪುಂಡು ಒಂದು ಪಣ್ಣಂಡ ಒಂದು ಸಾಧ್ಯನಾಂದಾರು ಪ್ರಶ್ನೆ ಪಾಡಿಯರು. ಸರಿಯಾದ ಕೆಲಸ ಮಲ್ಪನಕ್ಲಿಕ್ಕೆ ಸರ್ಕಾರ ಬಿಲ್ಲುದ ಕಾಸು ಕೊರ್ಪುಂಡು ಪಬ್ಬು ಹೋಟೆಲ್ಗೆ ಅಬಕಾರಿ ರೈಡ್ ಆಂಡ ಬಿಜೆಪಿಗೆ ದಾನಿ ಸಂಬಂಧ ಬಿಜೆಪಿ ತಕ್ಲು ಎಂಚ ಟಾರ್ಗೆಟ್ ಆಪೇರ ಕಾಂಗ್ರೆಸ್ ಏರಿಯಲ್ನ ಟಾರ್ಗೆಟ್ ಮಲ್ಪುಜಿ ಎಂಕುಲು ಕಾನೂನಿಗೆ ಸರಿಯಾದ ಕ್ರಮ ದೆತನು ಅಂದು ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಡ್ಯರು. ಬ್ರದರ್, ನಾವು ಇಲ್ಲಿಯವರೆಗೆ 3 ತಿಂಗಳಲ್ಲಿ ಆನ್ಗೋಯಿಂಗ್ ಕೆಲಸ ಬಿಟ್ಟು ಹೊಸ ಯೋಜನೆಯನ್ನು ಒಂದು ಮಾಡಲಿಲ್ಲ. ಹೊಸ ಯೋಜನೆ ಮಾಡಿದರೆ ಕಮಿಷನ್ ವಿಚಾರ ಬರುತ್ತೆ, ನಿಜಾನಾ? ಹೊಸ ಗುದ್ದಲಿ ಪೂಜೆ ಮಾಡಿದ್ರೆ, ಹೊಸ ಟೆಂಡರ್ ಆದರೆ, ಹೊಸ ಏನೋ ಒಂದು ಯೋಜನೆ ಸ್ಯಾಂಕ್ಷನ್ ಆದರೆ ಕಮಿಷನ್ ವಿಚಾರ ಬರುತ್ತೆ. ಸೊ ಹಳೆ ಕೆಲಸಗಳೇ ಬಿ ಜೆ ಪಿ ಸರ್ಕಾರದಲ್ಲಿನೇ ಮಾಡಿ ಹೋದಂಥ ಆನ್ಗೋಯಿಂಗ್ ವರ್ಕ್ ನಡೀತಾ ಇರುವಂಥ ಸಂದರ್ಭದಲ್ಲಿ ಕಮಿಷನ್ ಎಲ್ಲಿಂದ ಬಂತು? ಅದನ್ನು ತಾವು ತಿಳ್ಕೊಳ್ಬೇಕು. ಹೊಸ ಕೆಲಸ ಪ್ರಾರಂಭ ಆದರೆ ತಾನೇ. ಎಲ್ಲೂ ಯಾರು ಕಮಿಷನ್ ಕೇಳಿರುವಂಥ ಕ್ರಮನೇ ಇಲ್ಲ. BBMPನಲ್ಲಿ ಕೆಲವರು ಆರೋಪ ಮಾಡಿದರು. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ತನಿಖಾ ತಂಡವನ್ನು ರಚನೆ ಮಾಡಿದ್ದಾರೆ. ಆ ತನಿಖಾ ತಂಡ ಕೆಲಸ ಆಗಿದೆಯೋ ಏನು ಬೋಗಸ್ ಬಿಲ್ ಬರೆದಿದ್ದಾರೆ. ಕೆಲಸ ಆಗಿದ್ರೆ ಎಷ್ಟು ಕೆಲಸ ಆಗಿದೆ, 1 ಕಿಲೋಮೀಟ್ರಿಗೆ 10 ಕಿಲೋಮೀಟ್ರ್ ಕೆಲಸ ಆಗಿದೆ ಅಂತಲೂ ಬರೆದಿದ್ದಾರೆ. ಒಂದೇ ಒಂದು ಕೆಲಸಕ್ಕೆ ಸಪೋಸ್ ನಿಮಗೆ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಇವತ್ತು ವರ್ಕ್ ಆರ್ಡರ್ ಆಗುತ್ತೆ, ನಾಳೆ 2 ಕೋಟಿ ಎಕ್ಸಾಂಪಲ್, ನಾಳೆ 2 ಕೋಟಿ ಹಣಕ್ಕೆ 1,99,00,000 ಬಿಲ್ ಆಗುತ್ತೆ, 1 ಲಕ್ಷ ಬಾಕಿ ಇರುತ್ತೆ. ಸೊ ಒಂದೇ 24 ಗಂಟೆಯಲ್ಲಿ ಆ ಕೆಲಸ ಮುಗಿಸ್ಲಿಕ್ಕೆ ಸಾಧ್ಯನಾ? ಸೊ ಇಂಥ ಜಸ್ಟ್ ಒಂದು ಸಿಂಪಲ್ ಒಂದು ಉದಾಹರಣೆ ಹೇಳಿದೆ. ಇಂಥ ಅನೇಕ ಗೊಂದಲಗೂಡಾಗಿದೆ. ಅದಕ್ಕೆ ಒಂದು ತನಿಖಾ ತಂಡವನ್ನು ಮಾನ್ಯ ಮುಖ್ಯಮಂತ್ರಿಗಳು ರಚನೆ ಮಾಡಿದ್ದಾರೆ. ಅದು ಪರಿಶೀಲನೆ ಮಾಡಿದ ತಕ್ಷಣ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ದುಡ್ಡು ಬಿಲ್ ಪಾವತಿ. ನಾನು ಅವರು ಆರೋಪ ಮಾಡಿರೋದನ್ನ ನಾನು ನೋಡಲಿಲ್ಲ, ಯಾಕಂದರೆ ಮಾಧ್ಯಮದಲ್ಲಿ ತಾವೇ ಹೇಳ್ತಾ ಇದ್ರಿ. ಅವರು ಮೊನ್ನೆ ಪ್ರೆಸ್ ಮೀಟ್ ಮಾಡೋದನ್ನ ನಾನು ನೋಡಿದೆ. 3 ತಿಂಗಳಾಗಿದೆ, ನಾವು ಯಾರ ಮೇಲೂ ಆರೋಪ ಮಾಡಿಲ್ಲ, ಎಲ್ಲೂ ಕಮಿಷನ್ ದಂಧೆ ನಡೆದಿಲ್ಲ ಅಂತ ಕೆಂಪನ್ನವ್ರು ಪ್ರೆಸ್ ಮೀಟ್ ಮಾಡಿದ್ದನ್ನು ಮಾತ್ರ ನಾನು ನೋಡಿದ್ದೀನಿ. 4 ವರ್ಷದಿಂದ ಬಿಲ್ ಬಾಕಿ ಇದೆ. 4 ವರ್ಷದ ಹಿಂದೆ ಯಾರ ಸರ್ಕಾರ ಇದೆ, 4 ವರ್ಷದವರೆಗೆ ಬಿಲ್ ಯಾಕೆ ಪೆಂಡಿಂಗ್ ಇದೆ, ಯಾವ ಕಾರಣಕ್ಕೆ ಪೆಂಡಿಂಗ್ ಇದೆ, ಎಷ್ಟೋ ಸಾಲ ಮಾಡಿ ಹೋಗಿದ್ದಾರೆ ರಾಜ್ಯ ಸರ್ಕಾರ, ಬೊಕ್ಕಸ ಯಾವ ಪರಿಸ್ಥಿತಿ ಇದೆ ಅಂತ ತಮಗೂ ಗೊತ್ತಿದೆ. ಆದರೂ ಕೂಡ ಫೈನಾನ್ಸ್ ಎಕ್ಸ್ಪರ್ಟ್ ಅಂತ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರಿತೀವಿ. ಭಾಳಷ್ಟು ಚೆನ್ನಾಗಿ ಯಾವುದೇ ಒಂದು ಯೋಜನೆಗಳನ್ನ ಕತ್ತರಿ ಹಚ್ಚಿದ್ಲೆ ಯಾರಿಗೂ ಹೊರೆ ಆಗದ ಹಾಗೆ ನಾವು 5 ಗ್ಯಾರಂಟಿಯನ್ನು ಮಾಡ್ತಾ ಇದ್ದೀವಿ. ಸೊ 4 ವರ್ಷದ ಬಿಲ್ಲನ್ನು ಈಗಲೇ ಮುಗಿಸಿ ಅಂತ ಟೈಮ್ ಲಿಮಿಟ್ ಹಾಕಿದರೆ ಕೆಂಪನ್ನವ್ರ ಬಗ್ಗೆ ಭಾಳ ಗೌರವ ಇದೆ. ಹಿರಿಯ ಜೀವಿಗಳು, ಕಾಂಟ್ರಾಕ್ಟರ್ಗಳ ಪರವಾಗಿ ಧ್ವನಿ ಎತ್ತಲೇಬೇಕು ಅವರು. ಸೊ ಖಂಡಿತವಾಗ್ಲೂ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ನೋಡ್ತಾರೆ. ಪಬ್ಬು ಹೋಟೆಲು ರೇಡ್ ಆದರೆ ಅದಕ್ಕೆ ಸಂಬಂಧ BJP ಯಾಕೆ? BJPಯವ್ರು ಹೇಗೆ ಟಾರ್ಗೆಟ್ ಆಗ್ತಾರೆ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಓ, ಪಬ್ಬು ಮತ್ತು ಬಾರ್ ಓನರ್ಸ್ BJPಯವ್ರು ಅಂತ ನಾವು ಯಾರನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ. ಕಾನೂನು ಚೌಕಟ್ಟಿನಲ್ಲಿ ಎಲ್ಲರೂ ಲೈಸೆನ್ಸ್ ತಗೊಂಡು ಕ್ಲಬ್ಬನ್ನು ಪಬ್ಬನ್ನು ನಡೆಸ್ತಾ ಇದ್ದರೆ ಅದಕ್ಕೆ ಟೈಮ್ ಅಂತ ಇರುತ್ತೆ. ಸೊ ಆ ಒಂದು ಚೌಕಟ್ಟಿನಲ್ಲಿ ಅವರು ಮಾಡ್ತಾಯಿದ್ರೆ ಯಾರೂ ಅದನ್ನು ವಿರೋಧ ಮಾಡೋದಿಲ್ಲ. ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸರ್ಕಾರಕ್ಕೆ ಯಾರನ್ನೇ ಟಾರ್ಗೆಟ್ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿ ಕೂಡ ಇಲ್ಲ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಮತ್ತು ನಾವು ಈ ಒಂದು ಪ್ರಕರಣ ಆದಾಗಿನಿಂದ ಕೂಡ ನಮ್ಮ ಪೊಲೀಸ್ ಇಲಾಖೆಯವರಾಗಲಿ,
ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು 24/7 ನಾವು ಅಲರ್ಟ್ ಆಗಿಯೇ ತನಿಖೆಯನ್ನು ಪ್ರಾರಂಭ ಮಾಡಿದ್ದೀವಿ. ಸೊ ಅದರಲ್ಲೂ ಬೇಡಿಕೆ ಇತ್ತು, CIDಗೆ SITಗೆ ಅಂತ ಎಲ್ಲ ಬೇಡಿಕೆ ಇತ್ತು. ಸೊ ಮಾನ್ಯ ಮುಖ್ಯಮಂತ್ರಿಗಳು CID ಕೊಟ್ಟಿದ್ದಾರೆ. ಭಾಳಷ್ಟು ಕುಲಂಕುಷವಾಗಿ ಅವರು ಕೂಡ ಬಂದಿದ್ದರು. CID ತಂಡ ಕೂಡ ಬಂದು ಕಾಲೇಜ್ಗೆ ಭೇಟಿ ಕೊಟ್ಟಿದೆ. ಹುಡುಗಿರ ಹತ್ರ ಮಾತುಕತೆ ಕೂಡ ಮಾಡಿದ್ದಾರೆ. ಸೊ ತನಿಖೆ ಒಂದು ಪ್ರಗತಿಯ ಹಂತದಲ್ಲಿ ಇದ್ದಾಗ ಎಲ್ಲಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನನ್ನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.